ಕಾದು 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 ಅಮ್ಮ ಬಂದು ಕೊನೆಗೂ ಎಂತದದು ಇದು. ಸೊ ಮೀಶೋದಿಂದ ಕೆಲವು ಐಟಮ್ಸ್ ಅನ್ನು ಪರ್ಚೇಸ್ ಮಾಡಿದ್ದೆ ನಾನು. ನನ್ನ ಹೆಸರೆಲ್ಲ ಬರ್ದಾಗಿದೆ ಆಲ್ರೆಡಿ. ಅದು ಹೀಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ರೆ ಎಲ್ಲರೂ? ಇವತ್ತು ಕಿಚನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಅರ್ಥ ಆಗಿರಬೇಕು, ಏನೋ ಸಮಥಿಂಗ್ ರಿಲೇಟೆಡ್ ಟು ಕುಕಿಂಗ್ ವಿಡಿಯೋಸ್ ಇರಬೇಕಂತ. ಆಬ್ಸಲ್ಯೂಟ್ಲಿ ಎಸ್, ಕುಕಿಂಗ್ ವಿಡಿಯೋಸೇ ಮಾಡ್ತಿರೋದು. ಮಧ್ಯಾಹ್ನದ ಊಟಕ್ಕೆ ಪ್ರಿಪರೇಷನ್ ಆಗ್ತಾ ಉಂಟು. ಸೊ ರೈಸ್, ವೆಜಿಟೇಬಲ್ ಕರಿ ವಿತ್ ಫಿಶ್ ಫ್ರೈ ರೆಡಿ ಉಂಟು. ಈಗ ಸೆಕೆಗಾಲ ಅಲ್ವಾ, ದೇಹವನ್ನು ತಂಪಾಗಿಡ್ಲಿಕ್ಕೆ ಸ್ವಲ್ಪ ಮೊಸರು ತಗೊಂಡು ಬಂದೆ. ಅದನ್ನು ಹಾಗೆ ಸರ್ವ್ ಮಾಡೋದು ಬೇಡ ಅಂತ ಮಜ್ಜಿಗೆ ಮಾಡೋಣ ಅಂತ, ಮಸಾಲ ಮಜ್ಜಿಗೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಆ ರೆಸಿಪಿನ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾರ್ಮಲಿ ಎಲ್ಲರೂ ಮಾಡ್ತಾರೆ, ದಿಸ್ ಇಸ್ ಮೈ ವರ್ಷನ್. ಅದಾದ್ಮೇಲೆ ಸ್ವಲ್ಪ ಹೆಲ್ದಿಯಾಗಿ ಒಂದು ಚಾಕ್ಲೇಟಿ ಫಡ್ಜ್ ಮಾಡುವಂತ ಅನ್ಕೊಂಡಿದ್ದೀನಿ. ಆ ರೆಸಿಪಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಾದ್ರೆ ನಾರ್ಮಲಿ ನಾವು ಬೇಕರಿಯಿಂದೆಲ್ಲ ತಂದರೆ ಪ್ರಿಸರ್ವೇಟಿವ್ಸ್ ಇರುತ್ತೆ, ಸ್ವೀಟ್ನರ್ ಇರುತ್ತೆ, ಇಟ್ ಈಸ್ ನಾಟ್ ಹೆಲ್ದಿ. ಸೊ ಒಂದು ಡ್ರೈ ಫ್ರೂಟ್ಸನ್ನು ಬಳಸಿ ಹೆಲ್ದಿ ವರ್ಷನ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಒಂದು ಕಾಲ್ ಬಂತು, ಹಾಗೆ ವಿಡಿಯೋ ಸ್ಟಾಪ್ ಮಾಡಬೇಕಾಯಿತು. ಸೊ ಮೀಶೋದಿಂದ ಕೆಲವು ಐಟಮ್ಸನ್ನು ಪರ್ಚೇಸ್ ಮಾಡಿದ್ದೆ ನಾನು. ಅದರ ಬಗ್ಗೆನೂ ಈ ವಿಡಿಯೋದಲ್ಲಿ ಶೇರ್ ಮಾಡುವಂತ ಅಂದ್ಕೊಂಡಿದ್ದೀನಿ. ಕೆಲವು ಯೂಸ್ಫುಲ್ ಆದ ಐಟಮ್ಸ್ ಬಗ್ಗೆ ಮಾತ್ರ ಹೇಳ್ತೀನಿ. ಈಗ ಡ್ರೆಸ್ ಎಲ್ಲ ನಾರ್ಮಲಿ ಅಪರೂಪಕ್ಕೆ ನಾನು ಡ್ರೆಸ್ ಆರ್ಡರ್ ಮಾಡಲ್ಲ, ಡ್ರೆಸ್ ನಾನೇ ಸ್ಟಿಚ್ ಮಾಡ್ತೀನಿ, ಟಾಪ್ಸ್ ಅದಿದೆಲ್ಲ. ಸಾರೀಸ್ ಎಲ್ಲ ಇದ್ರೆ ನಂಗೆ ಅಷ್ಟು ಇಷ್ಟ ಆದರೆ ಡೈಲಿ ವೇರ್ ಸ್ಯಾರೀಸ್ ಮಾತ್ರ ನಾನು ಆರ್ಡರ್ ಮಾಡೋದು. ಯಾಕೆಂದರೆ ನಾವು ಟೀಚರ್ ಆಗಿರೋದ್ರಿಂದ ಡೈಲಿ ಸ್ಯಾರೀಸ್ ಹಾಕ್ಕೊಳ್ಬೇಕು. ಕೆಲವೊಂದು ಸಲ ಸ್ಯಾರೀಸ್ ಇಷ್ಟ ಆಗುತ್ತೆ ಮೀಶೋದಲ್ಲಿ. ನಾನು ನಾರ್ಮಲಿ ಪರ್ಚೇಸ್ ಮಾಡಿದ್ದು ಮೀಶೋ, ಫ್ಲಿಪ್ಕಾರ್ಟ್ ಅವ್ರ ಅಮೆಝಾನ್. ಅದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ, ಮೀಶೋ ಸ್ವಲ್ಪ ಮೀಡಿಯಂ, ಕಡಿಮೆ ಪರ್ಚೇಸ್ ಮಾಡೋದು ಅಂದರೆ ಅಮೆಝಾನಲ್ಲಿ. ಮೀಶೋದಿಂದ ಕೆಲವು ಪ್ರಾಡಕ್ಟ್ಸನ್ನು ನಾನು ಆರ್ಡರ್ ಮಾಡಿದ್ದೀನಿ. ಆ ಪ್ರಾಡಕ್ಟ್ಸ್ ನನಗೆ ಯಾವುದು ಯೂಸ್ಫುಲ್ ಅಂತ ಆಗಿದೆ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕಿದ್ದೀನಿ. ಓಕೆ, ಅನ್ಬಾಕ್ಸಿಂಗ್ ಎಲ್ಲ ಇಲ್ಲ ನನಗೆ. ಏನಂದರೆ ಆರ್ಡರ್ ಪರ್ಚೇಸ್ ಮಾಡಿದ ತಕ್ಷಣ ಅನ್ಬಾಕ್ಸ್ ಮಾಡಿ ಒಳಗೆ ಉಂಟಾ ಇಲ್ವಾ ಅಂತ ನಂಗೆ ನೋಡಬೇಕು. ದಟ್ ಈಸ್ ಮೈ ಫಸ್ಟ್ ಇಂಟೆನ್ಷನ್. ಫಸ್ಟ್ ಇಸ್ ದಿಸ್ ಒನ್. ದಿಸ್ ಇಸ್ ಡ್ರೈ ಫ್ರೂಟ್ಸ್ ಅನ್ನು ನೋಡಿ ಸ್ಕ್ರೇಪ್ ಮಾಡಲಿಕ್ಕೆ. ನಾನಿದು ವಿದಿನ್ 100 ರುಪೀಸ್, 100 ರುಪೀಸ್ ಒಳಗೆ ಎಕ್ಸಾಕ್ಟ್ ಪ್ರೈಸ್ ನನಗೆ ನೆನಪು ಬರ್ತಿಲ್ಲ. ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ಲಿಂಕನ್ನು ಕೂಡ ಹಾಕ್ತೀನಿ. ಸೊ ಇದು ನಾನಿದು ವರ್ಕ್ ಆಗುತ್ತೋ ಇಲ್ವಾ ಅಂದ್ಕೊಂಡಿದ್ದೆ, ಬಟ್ ದಿಸ್ ಈಸ್ ನೈಸ್. ಇದನ್ನು ಯೂಸ್ ಮಾಡಿ ನೋಡಿದೆ, ತುಂಬ ವರ್ಕ್ ಆಯಿತು. ಏನಿಲ್ಲ ನೋಡಿ, ಹೀಗಿದೆ. ಬಾದಾಮ್ ವಾಲ್ನಟ್ ಡ್ರೈ ಫಾರ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಹಾಕಿಬಿಟ್ಟು, ನಾಟ್ ವಾಟರ್ ಕಂಟೆಂಟ್ ಇರುವಂಥದ್ದು ಆಗೋದಿಲ್ಲ, ಅಂಜೀರಲ್ಲಿ ಆಗೋದಿಲ್ಲ, ಒಣ ದ್ರಾಕ್ಷಿ ಕೂಡ ಆಗೋದಿಲ್ಲ. ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಇದೆ, ಆ ಗ್ಯಾಪನ್ನು ಈ ಗ್ಯಾಪ್ ಜೊತೆ ಅಡ್ಜಸ್ಟ್ ಮಾಡಿ ಹೀಗೆ ಮಾಡಿದ್ರಾಯಿತು. ಇದು ಹೇಗೆ ವರ್ಕ್ ಆಗ್ತದೆ ಅಂತ ನೋಡುವ. ಇದರಲ್ಲಿ ನಾನು ಕೆಲವು ವಾಲ್ನಟ್ಟನ್ನು ಹಾಕ್ಕೊಳ್ತಿದ್ದೀನಿ, ಯಾಕೆಂದರೆ ಇವತ್ತು ವಾಲ್ನಟ್ಟಿಂದ ಒಂದು ರೆಸಿಪಿ ಮಾಡೋದ್ರಿಂದ. ಸೊ ಇದು ವರ್ಕ್ ಆಗ್ತದೆ ನೋಡುವ. ನೋಡಿ, ಈ ಗ್ಯಾಪಲ್ಲಿ ಇದನ್ನು ಹೀಗೆ ಹಾಕಿ ಟರ್ನ್ ಮಾಡಿದರೆ ನೋಡಿ, ಕ್ಯಾನ್ ಯು ಸಿ ಇಟ್ ವರ್ಕ್ಸ್. ಅದು ಒಳ್ಳೆಯದಾಗಿ ಸ್ಕ್ರೇಪ್ ಆಗಿ ಬರುತ್ತೆ. ಗಾರ್ನಿಷಿಂಗ್ ಎಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ಅಷ್ಟೇ ನೋಡಿ, ನೈಸ್ ಎಲ್ಲ ಪ್ರಾಡಕ್ಟ್ ಇಷ್ಟ ಆಯಿತು ನನಗಂತೂ. ಸೊ ಇದೊಂದು ಬಾಕ್ಸ್ ಪಿಗಿ ಬ್ಯಾಂಕನ್ನು ಆರ್ಡರ್ ಮಾಡಿದ್ದೀನಿ. ಅದರಲ್ಲಿ ನಾನು ನನ್ನ ಹೆಸರೆಲ್ಲ ಬರ್ದಾಗಿದೆ ಆಲ್ರೆಡಿ. ಅದು ನೋಡಿ ಹೀಗೆ ನೋಡಿ, ಹಣ ಕೂಡ ಹಾಕಿ ಆಗಿದೆ ಆಲ್ಮೋಸ್ಟ್. ಇದರಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ. ನೀವೇನಾದರೂ ನಿಮ್ಮ ಕೈಯಲ್ಲಿ ಹಣ ಉಳಿಯೋದಿಲ್ಲ ಅಂದ್ಕೊಂಡಿದ್ರೆ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಇದರಲ್ಲಿ 10,000, 20,000 ಆ್ಯಂಡ್ 20,000 ಬರೋದಿಲ್ಲ, 10,000, 50,000, 1 lakh ಸೇವಿಂಗ್ ಆಗುವಷ್ಟು ಕೆಪಾಸಿಟಿ ಅಂತ ಬಾಕ್ಸ್ ಸಿಗುತ್ತೆ ನಿಮಗೆ ಮೀಶೋದಲ್ಲಿ ಈಸಿಯಾಗಿ. ನಾನು ಇದನ್ನು ಅರೌಂಡ್ 300 ರುಪೀಸ್ ಏನೋ ಕೊಟ್ಟು ಪರ್ಚೇಸ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ 1 lakh ಇದೆ ಪರ್ಚೇಸ್ ಮಾಡಿದರು. ನಾನು ಅಂದ್ಕೊಂಡೆ 1 lakh ಇದು ಬೇಡ, ಫಸ್ಟ್ 10,000 ಸೇವ್ ಆಗ್ತದೆ ನೋಡುವ. 10,000 ಆದರೆ ಲೆಟ್ ಮಿ ಗೋ ಟು ದ ಹೈಯರ್ ಲೆವೆಲ್, 50,000 ಮತ್ತು 1 lakh ಹೋಗುವಂತ ಅಷ್ಟೊಂದು ಸೇವಿಂಗ್ ಸ್ಯಾಲ್ರಿ ಇರಬೇಕಲ್ಲ ಅಷ್ಟು ನಮಗೆ. ಸೊ ಅದಕ್ಕೋಸ್ಕರ ಇದು 10,000 ಇದು. ಕೆಲವನ್ನು ನಾನು ನೋಡಿ 200 ರುಪಿ, 100 ರುಪಿ ಎಲ್ಲ ಹಾಕಿದ್ದೇನೆ, ಕೆಲವು ಸ್ವಲ್ಪ ಹಾಕಿದ್ದೇನೆ. ಇದರಲ್ಲಿ 100 ಮಾರ್ಕಿಂಗ್ಸ್ ಉಂಟು. ಅದರಲ್ಲಿ ಐ ಥಿಂಕ್ 1 2 3 4 5 6 7 ಮಾರ್ಕಿಂಗ್ಸ್ ಆಗಿದೆ. ಎಲ್ಲ ಕಂಪ್ಲೀಟ್ ಆಗುವಾಗ ಇಷ್ಟಾಗುವ 10,000 ಆಗುತ್ತೆ. ನೋಡುವ ಇದರ ಗ್ರೋತ್ ಹೇಗುಂಟು ಅಂತ ನೋಡುವ ಅಪ್ಕಮಿಂಗ್ ಡೇಸಲ್ಲಿ. ದೆನ್ ಐ ಆರ್ಡರ್ಡ್, ಇದು ಇಷ್ಟೇ ಓಪನ್ ಮಾಡಿದ್ದಾನೆ. ಸ್ಯಾರಿ ಕೂಡ ಸರಿ ಬಿಡಿಸಿ ನೋಡಲಿಲ್ಲ. ಸೊ ದಿಸ್ ಇಸ್ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, 400 ರುಪೀಸ್ ಅನ್ನ. ಸೊ ಇಟ್ ಇಸ್ ಅ ರಾಯಲ್ ಬ್ಲೂ ಸ್ಯಾರಿ. ಐ ಥಿಂಕ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಉಂಟು. ರಾಯಲ್ ಬ್ಲೂ ಸ್ಯಾರಿ ವಿತ್ ಬಾರ್ಡರ್ ನೋಡಿ, ಹೀಗೆ ವೈಟ್ ಹಾರ್ಟ್ಸ್ ಇದೆ, ಇದಕ್ಕೆ ವೈಟ್ ಕಲರ್ ಬಾರ್ಡರ್. ಬ್ಲೌಸ್ ಇದರಲ್ಲಿ ಸೇಮ್ ಬ್ಲೂ ಕಲರ್ ಬಂದಿದೆ.
ಇದರ ಪಿಕ್ಚರ್ಸನ್ನು ನಾನಿಲ್ಲಿ ಹಾಕ್ತೀನಿ, ಅದನ್ನು ನೋಡ್ಬೋದು. ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ, ನೀವು ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಸಾರಿ ಮೆಟೀರಿಯಲ್ ಅಂತೂ ಒಳ್ಳೆದಿದೆ. ನಾನು ಇದನ್ನು ವಾಶ್ ಮಾಡಿಲ್ಲ, ವಾಶ್ ಮಾಡಿ ಕಲರ್ ಏನಾದರೂ ಹೋಗುತ್ತಾ ಅಂತ ನೋಡಬೇಕು. ಸೊ ನೋಡುವ, ಅದರ ಅಪ್ಡೇಟನ್ನು ಕೊಡ್ತೀನಿ. ನನಗೇನು ಸ್ಯಾರಿ ತುಂಬ ಇಷ್ಟ ಆಯಿತು. ಇಟ್ ಗೋಸ್ ವೆಲ್ ವಿತ್ ಅ ವೈಟ್ ಬ್ಲೌಸ್ ಆ್ಯಂಡ್ ಸಮ್ ಆಕ್ಸೆಸರೀಸ್ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಲೆಟ್ಸ್ ಮೂವ್ ಆನ್. ಫಸ್ಟ್ ಲೆಟ್ ಮಿ ಶೇರ್ ವಿತ್ ಯು ಗೈಸ್ ದ ಬಟರ್ ಮಿಲ್ಕ್ ರೆಸಿಪಿ. ದೆನ್ ಬನ್ನಿ ಚಾಕ್ಲೇಟ್ ಫಜ್ ಮಾಡುವ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಗಟ್ಟಿ ಮೊಸರನ್ನು ಇಟ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ನೀವು ಮೊಸರು ಇಟ್ಕೊಳ್ತೀರ ಅದೇ ಕಪ್ಪಲ್ಲಿ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಕಪ್ಪು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದರ ಪ್ರಕಾರ ನೀರನ್ನು ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸ್ತಿದ್ದೀನಿ, ಸ್ವಲ್ಪ ಶುಂಠಿ, ಅದಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ, ಇದು ಆಪ್ಷನಲ್, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿದರೆ ಇಟ್ಸ್ ರೆಡಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಾಯ್ಲ್ಡ್ ರೈಸ್ ಜೊತೆಗೆ ಅಮ್ಮ ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿನ ಮಾಡಿದರು. ತುಂಬಾ ವೆಜಿಟೇಬಲ್ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಅದರ ಜೊತೆಗೆ ಫಿಶ್ ಫ್ರೈ ಇತ್ತು, ಬೂತಾಯಿ ಫಿಶ್ ಫ್ರೈ, ಮತ್ತು ಮಸಾಲ ಮಜ್ಜಿಗೆ ಮತ್ತು ಸೋರೆಕಾಯಿ ಕೀರನ್ನು ಮಾಡಿದರು. ಸೋರೆಕಾಯಿ ಕೀರ್ ಕೂಡ ದೇಹಕ್ಕೆ ತುಂಬಾ ತಂಪು. ಚಾಕ್ಲೇಟ್ ಫಜ್ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಖರ್ಜೂರವನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ. ಅದನ್ನೀಗ ಸೀಡನ್ನು ನಾನು ತೆಗಿತಿದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ನೋಡಿ ಸಾಫ್ಟ್ ಆಗಿದೆ. ಇದೊಂದು 10-15 ಮಿನಿಟ್ಸ್ ನೀವು ಹಾಕಿಡಬೇಕಾಗತ್ತೆ. 10-15 ಮಿನಿಟ್ಸ್. ಸ್ವಲ್ಪ ಬಿಸಿ ನೀರು, ತುಂಬ ಬಿಸಿ ಇರಬೇಕಂತಿಲ್ಲ. ಓಕೆ, ಅದರಲ್ಲಿ ಸಾಫ್ಟ್ ಆಗುತ್ತಲ್ಲ. ಸಾಫ್ಟ್ ಆದಮೇಲೆ ಇದನ್ನು ಸೀಡನ್ನು ನಾವೀಗ ತೆಗೆಯುವ. ಇದರಲ್ಲಿ ಯಾವುದೇ ಸಕ್ಕರೆ ಆಗಲಿ ಬೇರೆ ಯಾವುದೇ ಸ್ವೀಟ್ನರ್ ಆಗಲಿ ನಾನು ಬಳಸ್ತಿಲ್ಲ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇಟ್ ಈಸ್. ಒಂದು ಖರ್ಜೂರ, ವಾಲ್ನಟ್, ಅದರ ಜೊತೆಗೆ ಸ್ವಲ್ಪ ಚೋಕೋ ಪೌಡರ್ ಅಷ್ಟೇ. ಸೊ ನೀವೀಗ ಇಲ್ಲಿ ನೋಡ್ಬೋದು, ಇದು ಖರ್ಜೂರ ನೋಡಿ ಒಂದು 15 ಮಿನಿಟ್ಸ್ ಇಟ್ಟಿದ್ದೇನೆ. ಈಗ ಮೆದುವಾಯ್ತು ಅದು. ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದರ ಜೊತೆಗೆ ನೋಡಿ ಅರ್ಧ ಕಪ್ಪಷ್ಟು ವಾಲ್ನಟ್ ಅಂತ ತಗೊಂಡಿದ್ದೇನೆ ನಾನು. ಅರ್ಧ ಕಪ್ಪಷ್ಟು ವಾಲ್ನಟ್ ನೋಡಿ, 2 ಸ್ಪೂನಷ್ಟು ಕೋಕೋ ಪೌಡ್ರನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಡೋಣ. ಓಕೆ, ಎರಡು ಸ್ಪೂನಷ್ಟು ಕೋಕೋ ಪೌಡ್ರ್ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ ಇಷ್ಟು ಸಾಕು. ಇದನ್ನು ಹಾಕಿ ಈಗ ಗ್ರೈಂಡ್ ಮಾಡಿಕೊಳ್ಬೇಕು. ಇದು ಖರ್ಜೂರ ಯೂಶ್ವಲಿ ಸ್ವೀಟಾಗಿ ಬರೋದ್ರಿಂದ ಯಾವುದೇ ಸ್ವೀಟ್ನರ್ ಅಥವಾ ಏನು ಬೇಕಾಗಿಲ್ಲ. ನೀರು ನೋಡಿ ಅದೇ ಉಂಟು, ಅದರಲ್ಲೇ ಗ್ರೈಂಡ್ ಮಾಡ್ತೀನಿ ಈಗ. ಓಕೆ, ಸೊ ಇದೀಗ ರೆಡಿ ಆಯಿತು ನೋಡಿ, ಗ್ರೈಂಡ್ ಮಾಡಿ ಆಯಿತು. ಇದನ್ನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕಿ ಗ್ರೀಸ್ ಮಾಡಿಟ್ಟಿದ್ದೇನೆ. ಇದಕ್ಕೆ ಈಗೆಲ್ಲವನ್ನು ಟ್ರಾನ್ಸ್ಫರ್ ಮಾಡುವ. ಓಕೆ, ಸೊ ಇಟ್ಸ್ ರೆಡಿ. ಸೊ ನೋಡಿ ಇದು ರೆಡಿ ಆಗಿದೆ, ನೀವು ನೋಡ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ. ಸೊ ಇದರ ಮೇಲೆ ಗಾರ್ನಿಷಿಗಂತ ಸ್ವಲ್ಪ ಪಿಸ್ತವನ್ನು ನಾನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ವಾಲ್ನಟ್ಸ್ ಹಾಕ್ಕೊಳ್ಬೋದು. ನಾನು ಇದರಲ್ಲಿ ತುಂಬ ವಾಲ್ನಟ್ಸ್ ಹಾಕಿದ್ದೀನಿ ಆಲ್ರೆಡಿ. ಸೊ ಅದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಪಿಸ್ತವನ್ನು ಹಾಕ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿ ಫಜ್ ಇಸ್ ಆಲ್ಮೋಸ್ಟ್ ರೆಡಿ. ಸ್ವಲ್ಪ ಸೆಟ್ ಆಗಲಿಕ್ಕೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ಚಾಕ್ಲೇಟ್ ಫಜ್ ರೆಡಿ ಆಗಿದೆ. ಒಂದು
ಸ್ವಲ್ಪ ಹೊತ್ತು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ರೆಫ್ರಿಜರೇಟರ್ ಇಡಬೇಡಿ, ಜಸ್ಟ್ ಫ್ರಿಜ್ ಅಲ್ಲಿ ಇಟ್ಟರೆ ಸಾಕು. 10 ಮಿನಿಟ್ಸ್ ಸ್ವಲ್ಪ ಕೂಲ್ ಆಗಲಿಕ್ಕೆ. ನೋಡಿ ಸಾಫ್ಟಾಗಿ ರೆಡಿ ಆಗಿದೆ. ಇದನ್ನೀಗ ಟೇಸ್ಟ್ ಮಾಡಬೇಕು. ನಾನು ಟೇಸ್ಟ್ ಮಾಡಿದ್ರೆ ಅಮ್ಮನಿಗೆ ಬರಲಿಕ್ಕೆ ಹೇಳ್ತಾ ಇದ್ದೇನೆ, ಅದನ್ನು ಬರಲೇ ಇಲ್ಲ. ಸಮ್ ವೆಯ್ಟಿಂಗ್. ಐ ಥಿಂಕ್ ಅವರು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸೊ ಹೆಲ್ದಿ ರೆಸಿಪಿ ನೋಡುವ. ಬಂದರು ಅಮ್ಮ. ವೆಲ್ಕಮ್ 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 ಬ್ಯಾಕ್ ಟು ದಿ ಚಾನಲ್. ಕಾದು 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 ಅಮ್ಮ ಬಂದು ಕೊನೆಗೂ. ಎಂಥದ್ದು ಇದು ಚಾಕ್ಲೇಟಿ ಫಜ್. ನೀವು ಇರಲಿಲ್ಲಲ್ಲ ಮನೆಯಲ್ಲಿ, ನಾನೇನೋ ಅಡುಗೆ ಮಾಡ್ತಿದ್ದೀನಿ. ಟೇಸ್ಟ್ ಮಾಡಿ. ಅಲ್ಲಿ ನೋಡಿ, ಕ್ಯಾಮರಾ ನೋಡಿ ಹೇಗಿದೆ. ಚಾಕ್ಲೇಟ್ ಆಗಿ ಉಂಟು, ಒಳ್ಳೆಯದು. ಏನೆಲ್ಲ ಇರ್ಬೋದು ಇದರಲ್ಲಿ ಇಂಗ್ರೀಡಿಯೆಂಟ್ ನಿಮ್ಮ ಲೆಕ್ಕದಲ್ಲಿ? ಪಿಸ್ತಾ ಜಸ್ಟ್ ಫಾರ್ ದ ಗಾರ್ನಿಶಿಂಗ್ ಹಾಕಿದ್ದು. ಅದು ಅಲ್ಲ, ಅದು ಜಸ್ಟ್ ಹೀಗೆ ಹಾಕಿದ್ದು ಅಲ್ಲ. ಒಳಗೆ ಎಂತ ಇರ್ಬೋದು? ಖರ್ಜೂರ ಉಂಟು. ಖರ್ಜೂರ ಉಂಟು. ಮತ್ತೆ ಚಾಕ್ಲೇಟ್ ಕಲರ್ ಪೌಡರ್, ಕೋಕೋ ಪೌಡರ್. ಮತ್ತೆ ಗೊತ್ತಿಲ್ಲ ನಮಗೆ. ಇದರಲ್ಲಿ 3 ಇಂಗ್ರೀಡಿಯೆಂಟ್ ಇರೋದು. ಒಂದು ಖರ್ಜೂರ, ಮಾತಾಡ್ಲಿಕ್ಕಾಗಲ್ಲ, ಏರೋಪ್ಲೇನ್ ಬಂತು ಅದೇ ಸೌಂಡ್ ಕೇಳ್ತು. ವಿಡಿಯೋ ನೋಡಿ. ಸೊ ಇದರಲ್ಲಿ 3 ಇಂಗ್ರೀಡಿಯೆಂಟ್ ಇರೋದು. ಒಂದು ಖರ್ಜೂರ, ಒಂದು ವಾಲ್ನಟ್, ಮತ್ತು ಕೋಕೋ ಪೌಡರ್ ಅಷ್ಟೇ. ಬೇರೆ ಸಕ್ಕರೆ ಆಗಲಿ ಬೇರೆ ಎಂಥ ಫ್ಲೇವರ್ಸ್ ಆಗಲಿ ಏನೂ ಇಲ್ಲ. ಒಳ್ಳೆದುಂಟಾ? ಲಾಸ್ಟ್ ಟೈಮ್ ಬೇಕರಿಯಿಂದ ತಂದಿದ್ದೆ, ಟೇಸ್ಟ್ ಸೇಮ್ ಉಂಟು, ಬಟ್ ಯಾವುದು ಒಳ್ಳೆದುಂಟು? ಇದೇ ಒಳ್ಳೆಯದು. ಅದರಲ್ಲಿ ಎಡಿಷ್ನಲ್ ಸ್ವೀಟ್ನರ್ಸ್, ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ. ಇದು ಹೆಲ್ದಿ, ಮನೆಯಲ್ಲಿ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಮಾಡಿರುವಂಥದ್ದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ರೆಸಿಪಿ ಹೇಗಿತ್ತಂತ ನಂಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಹೊಸ ವಿಡಿಯೋಗಳ ಜೊತೆಗೆ. ಕಮೆಂಟ್ಸಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ. ಬಾಯ್ ಬಾಯ್.